సొల్మెలు నమ్మకుడ్ల తుడు వార్తలు యాను డాక్టర్ ప్రియా హరీష్ ఇత ముఖ్యాంశాలు. ಕುಡ್ಲಡ ವಿಶ್ವ ಪೊಲೀಸ್ ಹುತಾತ್ಮ ದಿನಾಚರಣೆ. ಪೊಲೀಸ್ ಕಮಿಷನರೇಟ್ ಬೊಕ್ಕ ಜಿಲ್ಲಾ ಪೊಲೀಸ್ ಇಲಾಖೆದ ಒಟ್ಟು ಸೇರಿಕೆಡು ಕರೆದುಪೋಯಿನ ಪೊಲೀಸರಿಗೂ ಮರ್ಯಾದೆ ಸಂದಾಯಿತ. ದೇವರನ ಪಾದ ಸೇರ್ನ ತುಳುನಾಡ ಧರ್ಮರಾಯ ಜಯಾಸಿ ಸುವರ್ಣೇರು. ಭಾರತ್ ಬ್ಯಾಂಕ್ದ ಮಾಜಿ ಗುರ್ಕಾರ್ಯರು ಕುದ್ರೋಳಿ ಕ್ಷೇತ್ರಾಭಿವೃದ್ಧಿ ಸಮಿತಿ ಗುರ್ಕಾರ್ಯರು ನನವಂಜನೆಂಪು. ಕೊರೋನಾ ಪೋಡಿಗೆದ ಪೊರ್ತುಡ್ಲ ಪಿರಜಾರಂದೆ ಜನಸೇವೆ ಮಲ್ತಿನ ಡಾಕ್ಟರ್ ಸತೀಶ್ ಕಲ್ಲಿಮಾರ್ ಬೊಕ್ಕ ಡಾಕ್ಟರ್ ದೇವದಾಸ್ ಶೆಣಾಯಿರೆಗೂ ಸಂಘ ಸಂಸ್ಥೆಲೆದು ಮರ್ಯಾದೆ. ನಮ್ಮ ಕುಡ್ಲ ಸಂಸ್ಥೆಡ್ದು 4ನೇ ದಿನದ ದಸರಾ ವೈಭವ ಕಾರ್ಯಕ್ರಮ ಉದಿಪನ. ಕೊರೋನಾ ಕಷ್ಟ ನಷ್ಟ ಎಪ್ಪೊಗ್ಲ ಮದಪಂದಿ 2020 ವರ್ಷ. ವಾರ್ತೆದ ವಿವರ. ಬುಧವಾರ ವಿಶ್ವ ಪೊಲೀಸ್ ಹುತಾತ್ಮ ದಿನ ಆದಿತ್ತಂಡ. ಕರೆದುಪೋಯಿನ ಪೊಲೀಸರಿಗೂ ಕುಡ್ಲದ ಜಿಲ್ಲಾ ಸಶಸ್ತ್ರ ಮೀಸಲು ಪಟ್ಲಂದ ಅಂಗನೊಡುಪುನ ಹುತಾತ್ಮ ನೆಂಪುದ ತಾಣುಡು ಮರ್ಯಾದೆ ಸಂದಾಯರ. ಪಡ್ಡೆ ವಲಯದ ಐಜಿಪಿ ದೇವಜ್ಯೋತಿ ರೇ ಪಾಲ್ಗೊಂಡಿರ. ಕುಡ್ಲದ ದಕ್ಷಿಣ ಕನ್ನಡ ಜಿಲ್ಲಾ ಸಶಸ್ತ್ರ ಮೀಸಲ್ ಪಟ್ಲಮದ ಅಂಗನಡೊಪ್ಪಿನ ಹುತಾತ್ಮ ನೆಂಪುದ ತಾನುಡು ಬುಧವಾರ ವಿಶ್ವ ಪೊಲೀಸ್ ಹುತಾತ್ಮ ದಿನಾಚರಣೆ ಮಲ್ತಿರು. ಕುಡ್ಲನಗರ ಪೊಲೀಸ್ ಕಮಿಷನರೇಟ್ ಬೊಕ್ಕ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ಇಲಾಖೆದ ಒಟ್ಟು ಸೇರಿಕೆಡು ಕರೆದುಪೋಯಿನ ಪೊಲೀಸರಿಗೂ ಮರ್ಯಾದೆ ಸಂದಾಯಿತ ಮಲ್ತಿರು. ಪಡ್ಡಾಯಿ ವಲಯದ ಪೊಲೀಸ್ ಮಹಾನಿರ್ದೇಶಕರು ದೇವಜ್ಯೋತಿ ರೈ ಪಾಲ್ಗೊಂಡಿರು. ಕುಡ್ಲದ ಪೊಲೀಸ್ ಕಮಿಷನರ್ ವಿಕಾಸ್ ಕುಮಾರ್, ಎಸ್ಪಿ ಲಕ್ಷ್ಮೀ ಪ್ರಸಾದ್, ಪೊಲೀಸ್ ಅಧಿಕಾರಿಗಳು, ಸಾಮಾಜಿಕ ಸೇವಾ ಸಂಸ್ಥೆಗಳಿನ ಪದಾಧಿಕಾರಿಗಳು ಪಾಲ್ಗೊಂಡಿರು. ಮಂಗಳೂರು ನಗರ ಹುತಾತ್ಮ ಸ್ಮಾರಕಕ್ಕೆ ಪುಷ್ಪಗುಚ್ಛ ಸಮರ್ಪಿಸಿದ್ದಾರೆ. ಭಾರತ್ ಕೋಆಪರೇಟಿವ್ ಬ್ಯಾಂಕ್ದ ಮಾಜಿ ಗುರ್ಕಾರ್ಯರು, ಕುದ್ರೋಳಿ ಶ್ರೀ ಗೋಕರ್ಣನಾಥೇಶ್ವರ ದೇವಸ್ಥಾನದ ಅಭಿವೃದ್ಧಿ ಸಮಿತಿದ ಗುರ್ಕಾರ್ಯರು ಜಯಾಸಿ ಸುವರ್ಣೇರು ಬುಧಾರ ಪುಲ್ಯಕಾಂಡೆ ಬೊಂಬಾಯಿಡ್ ತೀರಿಯರ. ಅರೆಗೂ 82 ವರ್ಷ ಪ್ರಾಯ ಆದಿತ್ತನ. ಅಖಿಲ ಭಾರತ ಬಿರುವೆರೆ ಮಹಾಮಂಡಲದ ತಾಪಕ ಗುರ್ಕಾರ್ಯರ್ಲ ಆರಾಧಿದ್ದರ. ಮೂಲ್ಕಿ ಜಯಸಿ ಸುವರ್ಣೇರು ಪಂಡ ಪುದರ್ ಕೇಣಂದನಕ್ಲು ಏರ್ಲ ಇಜ್ಜೇರು ಪನೊಲಿ. ತುಳುನಾಡು ಪುಟ್ಟುದು ಮಹಾರಾಷ್ಟ್ರದ ಬೊಂಬಾಯಿ ಸೇರ್ದು ಮಲ್ಲ ಸಾಧನೆ ಮಲ್ತದನ ಸುವರ್ಣೇರು ಬುಧಾರ ಪುಲ್ಯಕಾಂಡೆ ಬೊಂಬಾಯಿಡು ತೀರಿಯರು. ಅರೆಕ್ 82 ವರ್ಷ ಪ್ರಾಯ ದಂಗದಿತ್ತಂಡು. ಪುದರ್ ಪೋಯಿ ಭಾರತ್ ಕೋ ಆಪರೇಟಿವ್ ಬ್ಯಾಂಕ್ದ ಮಾಜಿ ಗುರ್ಕಾರ್ಯರು, ಅಖಿಲ ಭಾರತ ಬೇರ್ಬೇರು ಮಹಾಮಂಡಲದ ಗುರ್ಕಾರ್ಯರು ಆದಿತ್ತಿನ ಜಯಸಿ ಸುವರ್ಣೇರು ಕೊದ್ರೋಳಿ ಶ್ರೀ ಗೋಕರ್ಣನಾಥೇಶ್ವರ ದೇವಸ್ಥಾನದ ಅಭಿವೃದ್ಧಿ ಸಮಿತಿದ ಗುರ್ಕೇರಾದಿತ್ತದು ಅಪಗಪಕ ಕುಡ್ಲಗ್ ಬರೊಂದಿತ್ತಿನಾರು. ಹೋಟೆಲ್ ಉದ್ಯಮಿ ಆದಿತ್ತದು ಸಾಮಾಜಿಕ, ಶೈಕ್ಷಣಿಕ, ಧಾರ್ಮಿಕ ಕ್ಷೇತ್ರಡು ಗುರ್ತು ಮಲ್ತೊನ್ನ ಸುವರ್ಣೇರು ಮಾಜಿ ಕೇಂದ್ರ ಮಂತ್ರಿ ಬಿ ಜನಾರ್ದನ ಪೂಜಾರಿಯರಿಗೆ ಭಾರಿ ಮುಟ್ಟದಾರು. ಮಾತಾ ಸಮುದಾಯದ ಕ್ರೀಡ ಎಡ್ಡೆಡು ಇತ್ತೊಂದು ದಾನ ಧರ್ಮುಡು ಪುದರಿ ಪಡೆಯಿನಾರು. ಬೊಂಬೈ ಬಿಲ್ಲವ ಭವನ ಬೊಕ್ಕ ಮಹಾಮಂಡಲ ಭಾವನ ಮೂಲ್ಕಿ ಇಂದಿನ ಕಟ್ಟೈನಾರ್ಲ ಸುವರ್ಣೇರು ಆದಿತ್ಯರು. ಕೊದ್ರೋಳಿ ಶ್ರೀ ಗೋಕರ್ಣನಾಥ ದೇವಸ್ಥಾನದ ಜೀರ್ಣೋದ್ಧಾರಡು ರಾತ್ರಿ ಪಗಿಲು ಬೆಂದನಾರು. ಜಯಸಿ ಸುವರ್ಣೇರು ಬೊಡೆದಿ ಬೊಕ್ಕ 4 ಮಗನಕ್ಲಿನ ಅಗತದಿರು. ರಾಜ್ಯ ರಾಷ್ಟ್ರೀಯ ಬೆತಿಬೇತೆ ಪ್ರಶಸ್ತಿಲೆಗ ಸಂದದಿತ್ತಿನ ಸುವರ್ಣರಿಗೆ 2017 ನಮ್ಮ ಕುಡ್ಲಾಗೋಡು ದೀಪ ಪಂತದ ಪೊರ್ತುಡು ತುಳುನಾಡದ ಧರ್ಮರಾಯ ಪನ್ಪಿ ಬೆರೆತು ಕೊರ್ತು ತಮ್ಮನದ ಮರ್ಯಾದೆ ಮಲ್ತದಿತ್ತಂಡು.
ಸುಖದಾಂತಿನ ಕಷ್ಟ ನಷ್ಟನು ಸರ್ವಿರ್ಲ ಅನುಭವಗು ದೆತೊನ್ನ 2020 ವರ್ಷ ಏಪೊಗ್ಲ ಮದಪಂದಿನ ವರ್ಷ ಆದುಂಡು ದಸರಾ ವೈಭವಗೂ ದೋಷ ಬನಂದಿನಂಚ ನಮ್ಮ ಕುಡ್ಲ ಎಡ್ಡೆ ಕಾರ್ಯಕ್ರಮನು ದಿವೊಂದುಂಡು ಕೆಎಂಎಫ್ ಗುರ್ಕಾರ್ಯರು ರವಿರಾಜ್ ಹೆಗ್ಡೆ ಪಂತೆರ ನಮ್ಮ ಕುಡ್ಲದ ದಸರಾ ವೈಭವದ 4ನೇ ದಿನದ ಕಾರ್ಯಕ್ರಮಟ್ಟು ಗುರ್ಕಾರ್ಮೆ ವಹಿಸಿದ ಅರ್ಪಾತಿರಿಯರ ಕೊರೋನಾ ಕಷ್ಟ ನಷ್ಟದ ಪೊರ್ತುಡು ಬೊಕ ಸರ್ಕಾರದ ಮಾರ್ಗಸೂಚಿದಂಚ ದಸರಾ ವೈಭವನು ಸರ್ವೆರಿಗೂ ತುಯ್ಯರೆ ಸಾಧ್ಯ ಹೊಂದಿಜ್ಜಿ ಅಂಚಾದ ಇಲ್ಲಡೆ ಕುಲ್ಲುದು ತೂಪುನಂಚ ನಮ್ಮ ಕುಡ್ಲ ಚಾನೆಲ್ ದಸರಾ ವೈಭವ ಸಾಂಸ್ಕೃತಿಕ ಕಾರ್ಯಕ್ರಮನು 10 ದಿನ ಪ್ರದರ್ಶನ ಪ್ರಸಾರ ಮಲ್ತೊಂದಿತ್ತದು ಅಂಗಾರೆ 4ನೇ ದಿನದ ಕಾರ್ಯಕ್ರಮ ಉದಿಪನಾಡ ದಕ್ಷಿಣ ಕನ್ನಡ ಜಿಲ್ಲಾ ಪೇರ್ ಉತ್ಪತ್ತಿದಾರರ್ನ ಒಕ್ಕೂಟ ಕೆಎಂಎಫ್ ದ ಗುರ್ಕಾರ್ಯರು ರವಿರಾಜ ಹೆಗ್ಡೆರ್ನ ಗುರ್ಕಾರ್ಮಿಡ್ ಶಾಸಕರು ಡಾಕ್ಟರ್ ವೈ ಭರತ್ ಶೆಟ್ಟಿ ಕಾರ್ಯಕ್ರಮ ಉದಿಪನ ಮಲ್ತೆರ ದಸರದ ಪೊರ್ತು ಡಾಂಡಲ ನಮಡ ಉಪ್ಪುನ ರಕ್ಕಸ ಬುದ್ದಿನ ಬುಡ್ದು ಎಡ್ಡೆ ಮನಸ್ಸು ಗುಣನಡಕೆಲಿನ ಬುಳೆ ಪೌನಂಚ ಆವಡಂದು ಭರತ್ ಶೆಟ್ಟಿ ಪಂಡಿರ ಲೀಲಾಕ್ಷ್ ಕರ್ಕೇರ್ ಅವರು ಒಂದು ಈ ರೀತಿಯ ಕಾರ್ಯಕ್ರಮ ಮಾಡ್ತಾ ತಮ್ಮ ಸ್ಟುಡಿಯೋದ ಮೂಲಕನೇ ಜನರನ್ನು ಸೇರಿಸಲಿಕ್ಕೆ ಆಗೋದಿಲ್ಲ, ಆದರೂ ಸಹ ಜನರಿಗೆ ಒಂದು ದಸರಾ ವೈಭವದ ನೋಟವನ್ನು ನಾವು ಕೊಡಬೇಕು ಅನ್ನುವಂಥ ಒಂದು ಯೋಚನೆಯನ್ನು ಇಟ್ಕೊಂಡು ಈ ಕಾರ್ಯಕ್ರಮ ನಡೆಸಿರ್ತಾರೆ. ನನಗಂತೂ ಸುಮಾರು 20-25 ದಿನಗಳ ಹಿಂದೆ ಹೇಳಿದರು, ನಮ್ಮಲ್ಲಿ ಈ ರೀತಿಯ ಕಾರ್ಯಕ್ರಮ ಮಾಡ್ತಾಯಿದ್ದೇವೆ, ನೀವು ಬರಬೇಕನ್ನ ಅಂತ. ಮೊದಲನೇದಾಗಿ ನಾನು ಕರ್ಕೇರ್ ಅವರಿಗೆ ನಾನು ಅಭಿನಂದನೆ ಸಲ್ಲಿಸಲಿಕ್ಕೆ ಇಚ್ಛಿಸ್ತಿದ್ದೇನೆ. ಬಹಳ ಒಳ್ಳೆಯ ರೀತಿಯಿಂದ ಈ ಸಮಯಕ್ಕೆ ಆ್ಯಪ್ಟ್ ಕಾರ್ಯಕ್ರಮ ಅಂತ ಹೇಳ್ತೇವೆ. ಈ ಸಮಯದಲ್ಲಿ ಈ ಕಾಲಘಟ್ಟದಲ್ಲಿ ಈ ರೀತಿಯ ಕಾರ್ಯಕ್ರಮಗಳು ಮಾಡಿ ಜನರಿಗೆ ಸಹ ದಸರಾ ವೈಭವ ಎಲ್ಲೋ ಕಮ್ಮಿ ಆಗ್ತಾ ಉಂಟು, ನಮಗೆ ಹೊರಗೆ ಹೋಗ್ಲಿಕ್ಕೆ ಆಗೋದಿಲ್ಲ, ಜನಸಂಖ್ಯೆಯಲ್ಲಿ ಹೋಗ್ಲಿಕ್ಕೆ ಆಗೋದಿಲ್ಲ ಅನ್ನುವಂಥ ಮನಸ್ಥಿತಿಯಲ್ಲಿ ಇರುವಾಗ ನೀವು ಒಳ್ಳೆ ಕಾರ್ಯಕ್ರಮನ ಮಾಡ್ತಿದ್ದೀರಿ. ಅದಕ್ಕಾಗಿ ನಿಮ್ಮ ವೈಯಕ್ತಿಕವಾಗಿ ಸಹ ನಿಮಗೆ ಧನ್ಯವಾದ ಹೇಳಲಿಕ್ಕೆ ಇಚ್ಛಿಸ್ತಿದ್ದೇನೆ. ಕುದ್ರೋಳಿ ಕ್ಷೇತ್ರಾಡಳಿತ ಸಮಿತಿದ ಕೋಶಾಧಿಕಾರಿ ವಕೀಲರು ಆರ್ ಪದ್ಮರಾಜ್, ಗೆಜ್ಜಗಿರಿ ನಂದನ ಬಿತ್ಲ ಆಡಳಿತ ಸಮಿತಿದ ಗುರ್ಕಾರ್ಯರು ಜಯಂತ ನಡು ಬಯಲು ಪಾತಿರ್ದು ದಸರಾ ವೈಭವಗೂ ಎಡ್ಡೆಪ್ಪ ಬಯಕಿಯರ. ಬಹುಶಃ ಈ ಒಂದು ಕೊರೋನಾದ ಸಂದಿಗ್ಧ ಪರಿಸ್ಥಿತಿ ಬಹುಶಃ ಜನಗಳಲ್ಲಿ ಈ ಆತ್ಮವಿಶ್ವಾಸ ಎಂಬುದು ಏನಿದೆ ಇದು ಕುಗ್ಗಿ ಹೋಗಿರುವಂತಹ ಈ ಒಂದು ಸಂದರ್ಭದಲ್ಲಿ ಜನಗಳಲ್ಲಿ ಆತ್ಮವಿಶ್ವಾಸವನ್ನು ಮೂಡಿಸುವಂಥ ಕೆಲಸ ಈ ನಮ್ಮ ಕುಡ್ಲ ವಾಹಿನಿ ಹಲವಾರು ದಿವಸಗಳಿಂದ ಮಾಡಿಕೊಂಡು ಬರ್ತಾ ಇದೆ. ಬಹುಶಃ ಇಂದು ಈ ಕನ್ನಡ ಚಾನಲ್ ವಾಹಿನಿಗಳನ್ನು ನೋಡಲಿಕ್ಕೆ ಜನಗಳು ಸ್ವಲ್ಪ ಹೆದರುವಂತಹ ಸಂದರ್ಭ. ಬಹುಶಃ ನಮ್ಮ ಜಿಲ್ಲೆಯ ಚಾನಲ್ಗಳು ಇದಕ್ಕೆ ಹೊರತಾಗಿದೆ. ಬಹುಶಃ ಈ ಜನಗಳಲ್ಲಿ ಈ ಕೊರೋನಾದ ಸಮಯದಲ್ಲಿಯೂ ಕೂಡ ಒಂದು ಆತ್ಮಸ್ಥೈರ್ಯವನ್ನು ತುಂಬುವಂಥ ಕೆಲಸ ವಿಶೇಷವಾಗಿ ನಮ್ಮ ಕುಡ್ಲ ವಾಹಿನಿಯವರು ಮಾಡ್ತಾ ಇದ್ದಾರೆ. ನಿಮಗೆ ಇದಕ್ಕೆ ಮತ್ತೊಮ್ಮೆ ನಿಮ್ಮನ್ನು ಹೃದಯಪೂರ್ವಕವಾಗಿ ಅಭಿನಂದಿಸುತ್ತಿದ್ದೇನೆ. ಹೆಚ್ಚಿನವರು ಹೊರಗಿಂದ ಕೆಲಸ ಇಲ್ಲದೆ ಅಥವಾ ಬೇರೆ ಬೇರೆ ರೀತಿಯಿಂದ ಮನೆಯಲ್ಲೇ ಕೂತು ಇವತ್ತು ಎಲ್ಲ ಕೆಲಸವನ್ನು ಮಾಡುವಂಥ ಪರಿಸ್ಥಿತಿ ಬಂದಿದೆ. ಆ ಸಂದರ್ಭದಲ್ಲಿ ಮನರಂಜನೆಗೆ ಆಗಲಿ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಮಾಡುವಂಥ ಕೆಲಸ ಪ್ರತಿನಿತ್ಯ ಒಂದು ಬೆಳಿಗ್ಗೆಯಿಂದ 9 ಗಂಟೆಯಿಂದ ರಾತ್ರಿ 12 ಗಂಟೆ ತನಕ ಎಲ್ಲ ಆ ದಸರಾದ ವೈಭವವನ್ನು ಕುದ್ರೋಳಿ ದೇವಸ್ಥಾನದ ಅಥವಾ ಬೇರೆ ಬೇರೆ ಕಡೆಯ ಆ ಧಾರ್ಮಿಕ ಕಾರ್ಯಕ್ರಮವನ್ನು ತೋರಿಸುವಂಥ ಕೆಲಸ ನಮ್ಮ ಕುಡ್ಲ ಮುಖ್ಯವಾಹಿನಿ ಮಾಡ್ತಿದೆ. ರವಿರಾಜ್ ಹೆಗ್ಡೆ ಗುರ್ಕಾರ್ಮೆದ ಪಾತೆರುಡು 2020 ಇಸವಿ ಏಪೊಗ್ಲ ಮರಪಂದಿನ ವರ್ಷ ಸುಖದಾಂತಿನ ಕಷ್ಟ ನಷ್ಟದ ಅನುಭವ ಸರ್ವೆರೆಗ್ಲ ಹತ್ತಡ ಅಂಡ ದಸರಾ ವೈಭವಗೂ ಒಂಚೂರಾಂಡಲ ದೋಷ ಬರಂದಿನಂಚ ನಮ್ಮ ಕುಡ್ಲ ಎಡ್ಡೆ ಕಾರ್ಯಕ್ರಮನು ದಿವೊಂದುಡು ಒಂದು ಪುಗರುನ ಸಂಗತಿನ್ ಪಂಡಿರ. ದಸರಾ ವೈಭವದ ಕಾರ್ಯಕ್ರಮದ ಮೂಲಕ ಬಹುಶಃ ಮನೆಯಲ್ಲೇ ಕೂತುಕೊಂಡು ಈ ಒಂದು ನಮ್ಮ ಕುಡ್ಲ ಟಿವಿಯನ್ನು ನೋಡುವ ಮೂಲಕ ಎಲ್ಲರಿಗೆ ದಸರಾದ ಸಂಪೂರ್ಣ ಅನುಭವ ಆಗುವ ಹಾಗೆ, ಆ ವೈಭವದ ಸಂಪೂರ್ಣ ಅನುಭವ ಆಗುವ ಹಾಗೆ ಮಾಡಿಕೊಟ್ಟಿದ್ದಾರೆ. ಬಹುಶಃ ಇವತ್ತು ಮೈಸೂರಲ್ಲಿ ಆಗುವಂತಹ ಕಾರ್ಯಕ್ರಮವನ್ನು ಬಿಟ್ಟರೆ ಬಹುಶಃ ಕುದ್ರೋಳಿಯಲ್ಲಿ ಬಹಳ ಗೌಜಿಯಲ್ಲಿ ಬಹಳ ದೊಡ್ಡ ಅದೇ ರೀತಿಯಲ್ಲಿ ಆಗುವಂಥ ಕಾರ್ಯಕ್ರಮ ಬಹುಶಃ ಕುದ್ರೋಳಿಯಲ್ಲಿ. ಆದರೆ ಅದನ್ನೆಲ್ಲ ಮೀರಿಸುವ ರೀತಿಯಲ್ಲಿ ಇವತ್ತು ನಮ್ಮ ಕುಡ್ಲದ ಕಾರ್ಯಕ್ರಮಗಳು ಒಂದು ಆಗಿದೆ ಅಂತ ಹೇಳಿದರೂ ತಪ್ಪಾಗಲಿಕ್ಕಿಲ್ಲ. ನಮ್ಮ ಕುಡ್ಲದ ನಿರ್ದೇಶಕರು ಲೀಲಾಕ್ಷ ಬಿ ಕರ್ಕೇರ ಬೊಕ್ಕ ಬೆನ್ಪಿ ವರ್ಗದ ಕುಲು ಪಾಲ್ದೆತ್ತೊಂಡಿರ. 20 ಅಡಿ ಎತ್ತರದ ಕರ್ಬದ ಅಟ್ಟಳಿಗೆಡ್ದು 20 ಕಾರ್ಮಿಕರು ತಿರ್ತುಬೋರ್ದು ಒರಿಯಗು ಜೋರು ಪೆಟ್ಟಾಯಿನ ಸಂಗತಿ ಕುಂದಾಪುರ ತಲ್ಲೂರುಡು ನಡೆತದ. ಪೆಟ್ರೋಲ್ ಪಂಪ್ ಒಂಜೇಟ್ 20 ಎತ್ತರದ ಅಟ್ಟಳಿಗೆಡು ಉಂತುದು ಬೋರ್ಡು ನಿರ್ಮಲ ಮಲ್ತೊಂದಿತ್ತೆರ.
ಕುಂದಾಪುರದ ತಲ್ಲೂರು ರಾಷ್ಟ್ರೀಯ ರಾಜಮಾರ್ಗದ ಪೆಟ್ರೋಲ್ ಪಂಪ್ ಒಂಜೆಟ್ ಎತ್ತರದ ಅಟ್ಟಳಿಗೆ ಕಟ್ಟದು ಇರುವೇರು ಕಾರ್ಮಿಕರು ಅವೆಟ್ ಉಂತದು ಬೋರ್ಡ್ ನಿರ್ಮಲ ಮಲ್ತೊಂದಿತ್ತೆರ ಉಂತುದಿನ ಆಯತ್ತತ್ತದು ಇರುವಾಡಿ ಎತ್ತರೊಡ್ದು ಇರುವೇರ್ಲ ತಿರ್ತು ಬೋರ್ದೆರ ಒರಿ ಕಾರ್ಮಿಕರಿಗೂ ಜೋರು ಪೆಟ್ಟಾತಂಡ ಕಾರ್ ಪೊಲಿದಿನ ಕಾರ್ಮಿಕನು ಆಸ್ಪತ್ರೆಗೂ ಸೇರ್ಸಾದಿರಂದು ತೆರೆದು ಬೈದನ ಈ ದೃಶ್ಯಲು ಸಾಮಾಜಿಕ ಜಾಲತಾಣಲೆಡು ಭಾರಿ ಸುದ್ದಿ ಆತಂಡ. ರೈತ ನಾಯಕರು, ಸಾಮಾಜಿಕ ಹೋರಾಟಗಾರರು, ಸಿಪಿಐಎಂ ನಾಯಕರು ಕಾಮ್ರೇಡ್ ಮಾರುತಿ ಮಾನ್ಪಡೆ ಅಂಗಾರೆ ತೀರ್ದೆರ. ಕಲಬುರಗಿ ಜಿಲ್ಲೆ ಆಳಂದ ತಾಲೂಕು ಅಂಬಲಗದ ಮಾರುತಿ ಮಾನ್ಪಡೆ ತೀರ್ನೆಕ್ ದಕ್ಷಿಣ ಕನ್ನಡ ಜಿಲ್ಲೆಡು ಭಾರಿ ಬೇಜಾರು ತೋಜಾದು ಶ್ರದ್ಧಾಂಜಲಿ ನಡೆತಂಡ. ರೈತ ಸಂಘದ ರಾಜ್ಯ ಒತ್ತ ಗುರುಕಾರ್ಯರಾದ ಕೆಲಸ ಮಲ್ತೊಂದಿತ್ತಿನ ರೈತ ನಾಯಕಿ, ಸಾಮಾಜಿಕ ಹೋರಾಟಗಾರೆ, ಕಮ್ಯುನಿಸ್ಟ್ ಸಿದ್ಧಾಂತೋಡು ಬದುಕುದಿನ ಮಾರುತಿ ಮಾನ್ಪಡೆ ಅಂಗಾರೆ ತೀರಿಯರ. ಕಲಬುರಗಿ ಜಿಲ್ಲೆ ಆಳಂದ ತಾಲೂಕುದ ಅಂಬಲಗದ ಮಾರುತಿ ಮಾನ್ಪಡೆ ಎಲ್ಲೆ ಪ್ರಾಯಡೆ ಹೋರಾಟಗಾರರಾದ ಮಿತ್ತು ಬತ್ತಿನಾರ. ಇಂಚಿಪ್ಪ ರಾಜ್ಯ ಸರ್ಕಾರ ಸುಗ್ರೀವಾಜ್ಞೆ ಜಾರಿ ಮಲ್ತದಿನ ಭೂ ಸುಧಾರಣಾ ಕಾಯ್ದೆ, ಎಪಿಎಂಸಿ ಕಾಯ್ದೆ ಬೊಕ್ಕ ಕಾರ್ಮಿಕ ಕಾಯ್ದೆಲೆಗೂ ವಿರೋಧ ಮಲ್ತದು ನಡೆತಿದಿನ ಮಾಮಲ್ಲ ಪ್ರತಿಭಟನೆ ಬೊಕ್ಕ ಜನತಾ ಅಧಿವೇಶನಡು ಮಾರುತಿ ಮಾನ್ಪಡೆ ಪಾಲ್ದೆ ತೊಂದೆರ. ಮಾರುತಿ ಮಾನ್ಪಡೆ ತೀರ್ನೆಕ್ ಕುಡ್ಲಾ ಸೇರಿದ ಕರಾವಳಿ ಜಿಲ್ಲೆಲೆಡು ಬಾರಿ ಬೇಜಾರು ತೆರಿಪಾದ ಪಕ್ಷಲು ಸಂಘಟನೆಲೆನ ನಾಯಕರು ಶ್ರದ್ಧಾಂಜಲಿ ಸಂದಾದ ಅರೆನು ನೆಂಪು ಮಲ್ತೊಂಡೆರ. ಕಾಮ್ರೇಡ್ ಮಾನ್ಪಡೆಯವರ ಅಗಲಿಕೆ ಬಹಳ ದೊಡ್ಡ ಅದು ನಷ್ಟ. ಯಾಕೆಂದರೆ ಅವರು ನಡೆಸ್ತಾ ಇದ್ದಂಥ ಹೋರಾಟ ಮಾತಿನಲ್ಲಿ, ಪದಗಳಲ್ಲಿ ಅದನ್ನು ಬಣ್ಣಿಸೋದು ಕಷ್ಟ. ರಾಜ್ಯ ಮಟ್ಟದ ನಾಯಕರಾದರೂ ಸಹ ಅವರು ಗುಲ್ಬರ್ಗ, ಬೀದರ್ ಸೇರಿದಂತೆ ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ಜನಸಮೂಹದ ನಾಯಕರಾಗಿದ್ದರು. ಅವರು ರೈತರು, ದಲಿತರು, ಕೃಷಿ ಕೂಲಿಕಾರರು, ಅಲ್ಪಸಂಖ್ಯಾತರು ಅಂತ ಯಾವುದೇ ಇದಿಲ್ಲದೆ ಎಲ್ಲ ವಿಭಾಗಗಳ ನೋವಿಗೂ ಕೂಡ ಸ್ಪಂದಿಸುವಂಥ ಒಂದು ನಿಜ ಅರ್ಥದ ಜನನಾಯಕರಾಗಿದ್ದರು. ಒಬ್ಬ ಸರ್ಕಾರಿ ಅಧಿಕಾರಿಯಾಗಿದ್ದಂಥ ವ್ಯಕ್ತಿ ಈ ಸಮಾಜದಲ್ಲಿ ಏನಾದರೂ ಒಳ್ಳೆಯದು ಮಾಡಬೇಕು, ಸಮಾಜದಲ್ಲಿ ಶೋಷಣೆಯನ್ನು ಕೊನೆಗೊಳಿಸಬೇಕು ಅಂತ ತನ್ನ ಸರ್ಕಾರಿ ಕೆಲಸಕ್ಕೆ ರಾಜೀನಾಮೆಯನ್ನು ಕೊಟ್ಟು ಅವರು ಈ ಕಮ್ಯುನಿಸ್ಟ್ ಚಳವಳಿಗೆ ಎಡ ಚಳವಳಿಗೆ ಧುಮುಕಿದವರು. ಅವರ ಮಾತಿಗೆ ಮುಖ್ಯಮಂತ್ರಿ, ಸಚಿವರು ಸಮೇತ ತಲೆಬಾಗ್ತಕ್ಕಂಥ ರೀತಿಯಲ್ಲಿತ್ತು. ಅದರ ಅರ್ಥ ಇಡೀ ಜನವಿಭಾಗದ ಪ್ರಶ್ನೆಗಳನ್ನು ಬಹಳ ಆಳವಾಗಿ ಅಧ್ಯಯನ ಮಾಡಿ ಅದು ಸರ್ಕಾರ ನಡೆಸ್ತಕ್ಕಂಥವರಿಗೆ ಅದನ್ನು ಹೇಳಿಕೊಳ್ತಕ್ಕಂಥ ಒಂದು ಚಾಕಚಕ್ಯತೆ, ಅಂಥ ಒಂದು ನಾಯಕತ್ವದ ಗುಣ ಸಂಗಾತಿ ಮಾರುತಿ ಮಾನ್ಪಡೆಯವರಲ್ಲಿತ್ತು. ಹೀಗೆ ಎಲ್ಲ ಇತ್ತೀಚಿನ ದಿನಗಳಲ್ಲಂತೂ ಸರ್ಕಾರಗಳ ಜನವಿರೋಧಿ ನೀತಿಗಳ ವಿರುದ್ಧ ಕಾಮ್ರೇಡ್ ಮಾರುತಿ ಮಾನ್ಪಡೆಯವರ ಒಂದು ಹೋರಾಟ ಬಾರಿ ಒಂದು ಉತ್ತುಂಗದ ರೀತಿಯಲ್ಲಿತ್ತು. ಕೊರೋನಾ ಸೀಕಗು ನಾಲ್ಮೀಟ್ಲ ಜನ ಪೋಡಿದಿತ್ತಿನ ಪೊರ್ತುಡ್ಲ ಪಿರಜಾರಂದೆ ಸಾರ್ವಜನಿಕರನ್ನ ಸೀಕಲೆಗು ಮರ್ದು ಕೊರೊಂದು ಜನಮೆಚ್ಚುಗೆ ಪಡೆತಿನ ಡಾಕ್ಟರ್ ಸತೀಶ್ ಕಲ್ಲಿಮಾರ್ ಬೋಂದೇಲ್ ಬೊಕ್ಕ ಡಾಕ್ಟರ್ ದೇವದಾಸ್ ಶೆಣೈರೆಗ್ ಅಂತಾರಾಷ್ಟ್ರೀಯ ವೈದ್ಯರನ ದಿನಾಚರಣೆಲೆ ಕೊಡು ಸಂಘ ಸಂಸ್ಥೆಲೆಡ್ದು ತಮ್ಮನದ ಮರ್ಯಾದೆ ಸಂದಾಯಿತ ಮಲ್ತೆರ. ಡಾಕ್ಟರ್ ಸತೀಶ್ ಕಲ್ಲಿಮಾರ್ ಬೋಂದೇಲ್ ಬೊಕ್ಕ ಡಾಕ್ಟರ್ ದೇವದಾಸ ಶೆಣೈ ಮೊಕ್ಕಳಿಗ್ ಅಂತಾರಾಷ್ಟ್ರೀಯ ವೈದ್ಯರ ದಿನಾಚರಣೆಯಲ್ಲಿ ಕೊಡು ಅಕ್ಲಿನ ಇಲ್ಲೆಡೆ ಪೋದು ಸಂಘ ಸಂಸ್ಥೆಲು ತಮ್ಮನದ ಮರ್ಯಾದೆ ಮಲ್ಪರೆ ಕಾರ್ಯಕ್ರಮ ಅಟ್ಟಣೆ ಮಲ್ತದಿತ್ತ. ಕೊರೋನಾ ಕಷ್ಟದ ಪೊರ್ತುಡು ಮಾತಿರ್ಲ ಪೋಡಿದು ಪೋದಿತ್ತಿನ ಪೊರ್ತುಡ್ಲ ಪಿರ ಜಾರಂದೆ ಸಾರ್ವಜನಿಕರನ ಸೀಕ್ಳೆಗ್ ಮರ್ದು ಒದಗಾವನ ಈ ಈರ್ವೇರು ವೈದ್ಯರಿನ ಸೇವೆನು ಗುರುತು ಮಲ್ತದು. ಮುಡಾರಿ ಫೌಂಡೇಶನ್ ಬೊಕ್ಕ ಸ್ಪಂದನ ಫ್ರೆಂಡ್ಸ್ ಅಶೋಕ್ ನಗರ ಮುಕುಲು ಸರೌಕ್ಯ ಆನಂದ ಆಳ್ವ ಬೊಕ್ಕ ಬೈಲ್ ಮೂಡಕೆರೆ ಸುಮತಿ ಆಳ್ವ ಮುಕಲಿನ ನೆಂಪುಗಾದು ತಮ್ಮನದ ಮರ್ಯಾದೆ ಮಲ್ತದು ಮೆಚ್ಚಿಗೆ ತಿರಿಪಾಯಿರು. ಡಾಕ್ಟರ್ ಸತೀಶ್ ಕಲ್ಲಿಮಾರ್ ಈ ಪೊರ್ತುಡು ಪಾತೆರ್ದು ಕೊರೋನಾ ಕಷ್ಟದ ಪೊರ್ತುಡು ಕುಟುಂಬದಕ್ಲಿನ ಪ್ರೋತ್ಸಾಹಡು ಜನಸೇವೆ ಮಲ್ತದೆ. ಒವ್ವೇ ಕುಟುಂಬಡು ಏರ್ಲ ತೀರಿಂಡ ದಾಲ ಫಲ ಪಡೆವಂದೆ ಮರಣ ಪ್ರಮಾಣ ದೋಲೆ ಕೊರಂದು ತನ್ನಡದ ಸಾಧ್ಯ ಆಪುನಾತ್ ಸೇವೆ ಸಂದಾವೊಂದು ಬೈದೆ ಪಂಡಿನ ಆರು ತಮ್ಮನದ ಮರ್ಯಾದೆ ನನಲಾತ್ ಸೇವೆ ಸಂದಾಯರೆ ಉಮೇದು ಕೊರ್ತುನೊಂದು ಪಂಡಿರು. ಸನ್ಮಾನವನ್ನು ಸ್ವೀಕರಿಸಲು ನನಗೆ ತುಂಬ ಆನಂದ ಮತ್ತು ಸಂತೋಷವಾಗುತ್ತಿದೆ. ಇದಕ್ಕೆ ನನಗೆ ದಾರಿದೀಪಾಗಿ ನಿಂತ ನನ್ನ ಹೆಂಡತಿ, ಮಕ್ಕಳು ಮತ್ತು ನನ್ನ ಕುಟುಂಬಸ್ಥರಿಗೆ ಇದನ್ನು ಅರ್ಪಿಸಲು ನಾನು ಇಚ್ಛಿಸುತ್ತೇನೆ. ಯಾಕೆಂದರೆ ಈ ಕಾರಣದಲ್ಲಿ ಕೊರೋನಾದ ವಿಶೇಷದಲ್ಲಿ ಎಲ್ಲ ಡಾಕ್ಟರ್ಗಳು ಹೆದರಿದ್ದಾರೆ. ಯಾಕೆಂದರೆ ವೈದ್ಯಕೀಯ ಸೇವೆಯನ್ನು ಕೊಡುವುದು ನಾವು ತುಂಬ ಹಿಂಜರಿದ್ದೇವೆ. ಈ ಕಾಲದಲ್ಲಿ ಏನಾಗಿದೆ ಅಂತ ಹೇಳಿದರೆ ಅದು ವೈದ್ಯರನ್ನು ಸಹ ಬಿಡಲಿಲ್ಲ. ಹಾಗಿರುವಾಗ ಏನೋ ಒಂದು ಧೈರ್ಯ ತಾರಿ ದೇವರ ಒಂದು ಅನುಗ್ರಹದಲ್ಲಿ ನಾನು ಅದನ್ನು ಮುಂದೆ ಸಾಗಿಸುತ್ತಾ ಬಂದಿದ್ದೇನೆ. ಇದರಿಂದಾಗಿ ನಾನು ಇವತ್ತು ನನ್ನ ದಿನವನ್ನು ಒಳ್ಳೆ ಆನಂದವಾಗಿ ಮಾಡಿಸಿಕೊಟ್ಟ ನಮ್ಮ ಮುಡಾರೆ ಫ್ರೆಂಡ್ಸ್ ಮತ್ತು
ಮತ್ತು ಸ್ಪಂದನ ಫ್ರೆಂಡ್ಸ್ ಅಶೋಕನವರಿಗೆ ನನ್ನ ಧನ್ಯವಾದವನ್ನು ಅರ್ಪಿಸುತ್ತೇನೆ. ಕಾವೂರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಗುರುಕಾರ್ಯರು ರಾಮಣ್ಣ ಶೆಟ್ಟಿ ಮುಗಿಪು, ಊರಸ್ಟೂರ್ ಮಹಾಗಣಪತಿ ದೇವಸ್ಥಾನದ ಗುರುಕಾರ್ಯರು ಸುರೇಂದ್ರ ರಾವ್, ಪಾಲಿಕೆ ಸದಸ್ಯರಾಯಣ ಪ್ರವೀಣ್ ಚಂದ್ರ ಆಳ್ವ, ಗಣೇಶ್ ಕುಮಾರ್, ಮುಡಾರೆ ಫೌಂಡೇಶನ್ದ ಗುರುಕಾರ್ಯರು ಸತೀಶ್ ಆಳ್ವ, ಸ್ಪಂದನ ಫ್ರೆಂಡ್ಸ್ ಅಶೋಕನಗರದ ಗುರುಕಾರ್ಯರು ಜೋಸ್ಪಿ ಸೋನ್, ಶಾನ್ವಾಜ್ ಹುಸೇನ್, ರಣದೀಪ್ ಕಾಂಚನ್, ಶೀತೇಶ್ ಕೊಂಡೆ, ಜಗದೀಶ್ ಶೆಟ್ಟಿ, ರಮೇಶ್ ಶೆಟ್ಟಿ ಪಾಲ್ಪಡೆಯರು. ఉరువ చిలింబిద షిరిడి సాయిబాబా మందిరుడు మారినిమిద విశేష కార్యక్రమాలు అక్టోబర్ 25 ముట్ట నడుతుందో. బుధవాರ సాయిబాబేర్న మహాసమాధి దిన బొక్క ವಿಜಯದಶಮಿ ಲೆಕ್ಕಡು ನಡತಿನ ಪೂಜಾ ಕಾರ್ಯಕ್ರಮಟ್ಟು ಭಕ್ತರು ಪಾಲ್ದೆತ್ತೊಂಡೆರ. ಕೊಡ್ಲದ ಉರುವ ಚಿಲಿಂಬಿ ಶ್ರೀ ಶಿರಡಿ ಸಾಯಿಬಾಬಾ ಮಂದಿರಡು ಮಾರ್ನಿಮಿ ಪೂಜೆ ನಡತೊಂದಿತ್ತದು ಅಕ್ಟೋಬರ್ 25 ಮುಟ್ಟ ಬೇತೆ ಬೇತೆ ಕಾರ್ಯಕ್ರಮಲು ನಡೆಪೆರೆ ಉಂಡು. ಶ್ರೀ ಸಾಯಿಬಾಬೆರು ಮಹಾಸಮಾಧಿ ಆಯ್ನ ದಿನ ಬೊಕ್ಕ ವಿಜಯದಶಮಿ ಲೆಕ್ಕಡು ಬುಧವಾರ ವಿಶೇಷ ಪೂಜೆ ಕಾರ್ಯಕ್ರಮ ನಡೆತಂಡು. ಊರು ಬೊಕ್ಕ ಸುತ್ತಮುತ್ತದ ಪಾಕ ಜನ ಭಕ್ತರು ಶಿರಡಿ ಸಾಯಿಬಾಬೆರನ ಇಂಬು ನಟ್ಟೊಂದು ಪ್ರಸಾದ ದೆತ್ತೊಂಡೆರು. ಗುರುವಾರ ಸಾಯಿಬಾಬೆರಿಗೂ ಬೊಳ್ಳಿದ ಕೊಡೆ ದಂಡ ಮೇಲೆ ಬಿರ್ದುಳಿನ ಭಕ್ತರಿನ ಪರವಾದ ಅರ್ಪಣೆ ಮಲ್ಪುವಿರು. ಬಯ್ಯಗ್ ಅಷ್ಟಾವಧಾನ ನಡಪುಂಡು. ಅಕ್ಟೋಬರ್ 25 ಆಯುಧ ಪೂಜೆದ ದಿನ ಮುಟ್ಟ ಪೂಜಾ ಕಾರ್ಯಕ್ರಮಗಳು ನಡೆಪೆರೆ ಉಂಡೊಂದು ಉರುವ ಚಿಲಿಂಬಿ ಶಿರಡಿ ಸಾಯಿಬಾಬಾ ಮಂದಿರದ ಗುರುಕಾರ್ಯರು ವಿಶ್ವಾಸ್ ಕುಮಾರ್ ದಾಸ್ ತಿಳಿಪಾದಿರು. ದೀರ್ಘಾಯುಷ್ಯ ಮತ್ತು ಆಚರಿತ ದೇವತಾ ಧರ್ಮ ಸಂಪೂರ್ಣ ಫಲಪ್ರಾಪ್ತಿರಸ್ತು. ಸಂಪೂರ್ಣ ಕಲಾ ಚೈತನ್ಯ. ಕುಡ್ಲ ಸ್ಮಾರ್ಟ್ ಸಿಟಿ ಆದ ಬುಳೆ ಒಂದುಂಡು ಆಂಡ ಏತೋ ಕಡಿಟ ಅವೇತೋ ಸಮಸ್ಯೆಲು ಪರಿಹಾರ ಆವಂದೆ ಅಂಚನೆ ಬರಿದುಂಡು. ಕೂಳೂರ್ದ ರಡ್ಡು ಸಂಕಲು ಅಪಾಯಗೂ ಸಾಧ್ಯ ಆವಂದುಂಡು. ಸಂಕರಿ ಪೇರಿ ಆಯ್ನ ಬೆರಿಕೆ ಗುಂಡಿ ಬೂರ್ದ ಹಾಳಾತುಂಡು. ಕುಡ್ಲ ಸ್ಮಾರ್ಟ್ ಸಿಟಿ ಆ ಒಂದು ಅಭಿವೃದ್ಧಿದಂಚಿ ಸಾಗೊಂದುಂಡು. ಜನಪ್ರತಿನಿಧಿಲೆಡ ಸ್ಮಾರ್ಟ್ ಸಿಟಿ ತನೇ ಸುದ್ದಿ ಅಂಡ ಓಲೋಲು ಏತೇತ ಸಮಸ್ಯೆಲು ಉಂಡು. ಸಾರ್ವಜನಿಕರಿಗೆ ಏತ ಕಷ್ಟ ಉಂಡು. ಈ ಬಗೆಟ ಲೆಕ್ಕದೆತ್ತಂಡ ಸ್ಮಾರ್ಟ್ ಸಿಟಿತ ಅರ್ಥದಾನೆಂದು ಜನಕೇನು ನಂಚಾವು. ಕೂಳೂರ್ದ ರಡ್ಡು ಸಂಕಲು ಅಪಾಯದ ಸಾದಿಡುಲ್ಲ. ರಾಷ್ಟ್ರೀಯ ರಾಜಮಾರ್ಗ ಅಚ್ಪತ್ತಾಜೆತ್ತ ಸಂಕ ಉಂಡು. ಮಾರ್ಗದ ಡಾಮರ್ ಲಕ್ಕದು ಅವಲವಲು ಗುಂಡಿ ಬೂರ್ದುಂಡು. ರಿಪೇರಿ ಆತಿನ ಸಂಕೋಡು ಗುಂಡಿ ಬೂರ್ದುಂಡು. ಒಪ್ಪರಿ ಬರ್ಪರಿ ಗಾಡಿಲಿನ ಸಂಚಾರ ಹೆಚ್ಚಾವಂದೆ ಉಂಡು. ಜನಪ್ರತಿನಿಧುಲು ಉಂದುವೆ ಮಾರ್ಗೊಲಿಡು ಏತು ಸರ್ತಿ ಅಂಚಿಂಚಿ ಪೋಪೆರ ಆಂಡ ಸಮಸ್ಯೆಲು ಅಕ್ಲಿನ ಗುಮನಗು ಬೈದಿನಂಚ ತೋಚುಚಿ.
4 ತಿಂಗಳು ದುಂಬು ಭಾರಿ ಖರ್ಚು ಮಲ್ತದು ಸಂಕ ರಿಪೇರಿ ಸೇರ್ದು ಪತ್ತೆ ಪಾಡ್ದೇರ ಇರ್ಕಾನ್ ಕಂಪನಿ ಕೆಲಸ ಮಲ್ತದಿತ್ತಂಡ ಗುರಿಗುಂಡಿ ಹೆಚ್ಚಾದ ಗಾಡಿ ಬುಡ್ಪು ನಕ್ಕಲು ಪೋಡಿ ಪೋಡಿದು ಸಂಚಾರ ಮಲ್ಪೊಡಾದ ಬೈತಂಡ ಸಾಮಾಜಿಕ ಕಾರ್ಯಕರ್ತರು ಎಂಜಿ ಹೆಗಡೆ ಈ ಬಗೆಟ್ ಬಾತಿರ್ದು ಸಂಬಂಧಪಟ್ಟಿನ ಅಧಿಕಾರಿಗಳು ಜನಪ್ರತಿನಿಧಿಗಳು ಓಲುಲ್ಲಿருந்து ಕೇಂದಿರ ಸುಮ್ಮನೆ ಯಾವುದೋ ರಸ್ತೆಯಲ್ಲಿ ತೇಪೆ ಹಾಕಿದಾಗೆ ಅದು ಕೂಳೂರಿನ ಆ ಸೇತುವೆ ತಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಮಂಗಳೂರಿಗೆ ಸಂಪರ್ಕ ಕಲ್ಪಿಸುವಂತಹ ರಾಷ್ಟ್ರೀಯ ಹೆದ್ದಾರಿಯ ಒಂದು ಪ್ರಮುಖವಾದಂಥ ಸೇತುವೆ. ಸಾವಿರಾರು ವಾಹನಗಳು ಅಲ್ಲಿ ಓಡಾಡ್ತದೆ. ಮಳೆಗಾಲದಲ್ಲಿ ಕೆಳಗಿನ ನದಿ ತುಂಬಿ ಹರಿತದೆ. ಇಂಥ ಒಂದು ಸೇತುವೆಯನ್ನು ನಿಮಗೆ ನಿರ್ವಹಣೆ ಮಾಡಲಿಕ್ಕೆ ಆಗೋದಿಲ್ಲ ಅಂತಾದರೆ ನೀವು ಸಂಬಳ ತಗೊಂಡು ಇರುವುದು ಯಾಕೆ? ನಮ್ಮ ಜನಪ್ರತಿನಿಧಿಗಳು ಇಂಥ ಅಧಿಕಾರಿಗಳನ್ನು ಸಮರ್ಥವಾಗಿ ನಿಭಾಯಿಸದೆ ಹೋದರೆ ಪ್ರಾಯಶಃ ಜನಪ್ರತಿನಿಧಿಗಳು ಕೂಡ ಸರಿಯಾಗಿ ಕೆಲಸ ಮಾಡೋದಿಲ್ಲ ಹೇಳುವ ಅರ್ಥವನ್ನು ಕೊಡ್ತದೆ. ಸಂಪೂರ್ಣ ಹೊಂಡಮಯವಾದಂಥ ಒಂದು ಸೇತುವೆ, ವಾಹನಗಳು ಓಡಾಡಲಿಕ್ಕೆ ಸಾಧ್ಯ ಇಲ್ಲ. ನಾಳೆ ಇನ್ನು ಅಪಘಾತಗಳಾಗಬಹುದು, ಜನರ ಪ್ರಾಣಕ್ಕೆ ಹಾನಿ ಆಗಬಹುದು. ಇಷ್ಟೆಲ್ಲ ಕೋಟ್ಯಾಂತರ ರೂಪಾಯಿ ನೀವು ಖರ್ಚು ಮಾಡ್ತೀರಿ ಒಂದು ಸೇತುವೆ ಕಟ್ಟುವಾಗ ಅಥವಾ ಪುನಃ ರಿಪೇರಿ ಮಾಡುವಾಗ. ನಿಮ್ಮ ಹತ್ರ ಒಂದು ಪ್ಲ್ಯಾನಿಂಗ್ ಇಲ್ವಾ? ನಿಮಗೆ ಒಂದು ಕ್ವಾಲಿಟಿ ಕಂಟ್ರೋಲ್ ಡಿಪಾರ್ಟ್ಮೆಂಟ್ ಇಲ್ವಾ? ಕುಡ್ಲನಗರದ್ದು ನವಮಂಗಳೂರು ಬಂದರು ಬೊಂಬಾಯಿ ಒಡಿಪುಗು ಸಂಪರ್ಕ ಮಲ್ಪನ ಒಂಜೇ ಮಾರ್ಗದ ಸಂಕ ಒಂದು ಆದಿತ್ತದು ಈ ಸರ್ತಿದ ಭಾರಿ ಬರ್ಸಗು ಕಾಂಕ್ರೀಟ್ ಕರದಲ್ಲ. ಟೋಲ್ ಗೇಟ್ ಹಿಡಿದು ಭಾರಿ ಪಣವು ಬರೋಂದಿತ್ತಂಡಲ್ಲ. ರಾಷ್ಟ್ರೀಯ ರಾಜಮಾರ್ಗ ಪ್ರಾಧಿಕಾರ ಜವಾಬ್ದಾರಿದಾಂತಿನಂಚ ವರ್ತನೆ ತೋಜಾಂದುಪ್ಪನೆಕ್ ಸಾರ್ವಜನಿಕರು ಏವ್ರ ತೋಜಾದಿರ ತುರ್ತು ರಿಪೇರಿಗೂ ಒತ್ತಾಯ ಮಲ್ತದಿರ. ಕಲಾವಿದರು ಪ್ರಶಾಂತ್ ಆಚಾರ್ಯ ಮೇರು ಎಲ್ಯ ವಜನದ ಸಂತೆಡು ಮಾರುನ ಜೋಕ್ಲಿನ ಗೊಬ್ಬದ ಸಾಧನೊಲ್ಲೆನಂಚ ಬಸ್ಸಲೇನು ತಯಾರು ಮಲ್ತದಿರ. ಫಾರ್ಮ್ ಶೀಟ್ ಗಳಿಸದು ಐರಾವತ ವೇಗದೂತ ಬಸ್ ತಯಾರಾತನ ಭಾರಿ ಜನಮೆಚ್ಚುಗೆ ಪಡೆತನ. ಇತ್ತ ಆ ಬಗೆಟ್ ಒಂಜಿ ವರದಿ. ಕರಾವಳಿ ಗ್ರಾಮೀಣ ಮಾರ್ಗಲೆಡ್ಲ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಯಮಿತ ಐರಾವತ ಬಸ್ಸುಲು ಸಂಚಾರ ಮಲ್ಪುವ ಅವೆನು ತುಯರೆ ಭಾರಿ ಜನ ಸೇರ್ವೇರ್ ಪಂಡ ನಿಕ್ಲೆಗ್ ಆಶ್ಚರ್ಯ ಆವು ಅಂದ್ ಒಂದು ಐರಾವತ ವೇಗದೂತ ಬಸ್ಸುಲು ಅಂಡ ಕುಲ್ಲುದು ಊರೂರು ಸುತ್ತನ ಬಸ್ ಅತ್ ಸಂತೆಡು ಮಾರುನ ಜೋಕ್ಲಿನ ಗೊಬ್ಬುದ ಸಾಧನದಂಚಿನ ಬಸ್ ಉಂದು. ಟೈರ್, ಸ್ಟೇರಿಂಗ್, ಗೇರ್, ಹೆಡ್ಲೈಟ್, ಕಂಡಿ, ಎಮರ್ಜೆನ್ಸಿ ಬಾಕಿಲು ಇಂಚ ಮಾತಾ ವ್ಯವಸ್ಥೆಲ ಈ ಬಸ್ ಉಂಟು. ಫಾರ್ಮ್ ಶೀಟ್ ಗಲಸದು ತೇಟ್ ಕರ್ನಾಟಕ ಸಾರಿಗೆ ಸಂಸ್ಥೆದ ಐರಾವತ ವೇಗದೂತ ನಮೂನೆಡ್ ಈ ಬಸ್ಸನ್ನು ತಯಾರು ಮಲ್ತದಿರು ಜವಳಿ ಕಲಾವಿದರು ಪ್ರಶಾಂತ್ ಆಚಾರ್. ಕುಂದಾಪುರ ಹೆಮ್ಮಾಡಿ ಡೈರಿ ಸರ್ಕಲ್ಡ್ ಅಣ್ಣೆ ನಾಗರಾಜರ್ನ ಒಟ್ಟುಗು ಓಂಕಾರ್ ಶೀಟ್ ಮೆಟಲ್ ವರ್ಕ್ ಶಾಪ್ಡ್ ಪ್ರಶಾಂತ್ ಕೆಲಸ ಮಲ್ತದುಲ್ಲೆರ. ಪ್ರಶಾಂತ್ ಆಚಾರ್ ತಯಾರು ಮಲ್ತಿನ 2 ಬಸ್ಲೇನು ಒಟ್ಟುಗುದೀದು ಫೋಟೋ ದಿತ್ತಂಡ ಒಂದು ನಿಜ ಬಸ್ಸಿಂದೆ ಎನ್ನು ನಂಚ ಆತ್ ಪೊರ್ಲುಡು ಬಸ್ ವ್ಯವಸ್ಥೆಗೆ ಸರಿಯಾದ ಇಂದೆನ್ನು ತಯಾರು ಮಲ್ತದಿರ. ಈ ಕಲಾವಿದಗ ಇರುವೇರ್ ಅಣ್ಣನಕಲು ಉಮೇದ್ ಕೊಡ್ತೀರ. ಪ್ರಶಾಂತ್ ಆಚಾರ್ಯರು ಈ ಬಗೆಟ್ ದಾನೆ ಪನ್ಪೆರಕೆ ಎನ್ಲೆ. ನಾನು ಲಾಕ್ಡೌನ್ ಫ್ರೀ ಟೈಮ್ ಸಿಗ್ದವಾಗ ಅದರಲ್ಲಿ ನಾನು ಈ KSRTC ಬಸ್ ಮಾರ್ಗ ಮಾಡಬೇಕು ಅಂತ ಇಂಟ್ರೆಸ್ಟ್ ಆಯಿತು. ಯೂಟ್ಯೂಬ್ನಲ್ಲಿ ನೋಡಿ ಅದರಿಂದ ಐಡಿಯಾಸ್ ಎಲ್ಲ ತಗೊಂಡು ನಾನು ಬಸ್ ಒಂದು ಐರಾವತ ಓಲ್ವೋ ಐರಾವತ ಬಸ್ಸನ್ನು ಫಸ್ಟಲ್ಲಿ ಮಾಡಿದೆ. ಅದನ್ನ ಮಾಡಿ ಅದನ್ನ ಫೇಸ್ಬುಕ್ಕಲ್ಲಿ ಅಪ್ಲೋಡ್ ಮಾಡಿದೆ. ಅದನ್ನು ಅಪ್ಲೋಡ್ ಮಾಡಿದೆ, ತುಂಬ ಜನ ಲೈಕ್ ಮಾಡಿದರು. ಆಮೇಲೆ ಅದಕ್ಕೆ ನೆಕ್ಸ್ಟು ಕರ್ನಾಟಕ ಸಾರಿಗೆ ಮಾಡಿದ್ದು. ಕರ್ನಾಟಕ ಸಾರಿಗೆ ಮಾಡಿದವಾಗ ಅದನ್ನು ತುಂಬ ಜನ ಲೈಕ್ ಮಾಡಿದ್ರು. ಆಮೇಲೆ ಅದನ್ನ ನಮ್ಮ ಸಾರಿಗೆ ಸಚಿವರು ಅದನ್ನ ಶೇರ್ ಮಾಡಿಕೊಂಡ್ರು. ಆವಾಗ ತುಂಬ ಆಮೇಲೆ KSRTC ಕೇಂದ್ರ ಕಚೇರಿಯವರು ಕೂಡ ಅದನ್ನ ಅವ್ರ ಮಾಹಿತಿ ತಗೊಂಡು ಅವ್ರು ನನಗೆ ಕಾಲ್ ಮಾಡಿ ಎಲ್ಲ ಕಾಂಟ್ಯಾಕ್ಟ್ ಮಾಡಿದ್ರು. ಈ ಥರ ತುಂಬ ಚೆಂದ ಬಂದಿದೆ, ತುಂಬ ಚೆನ್ನಾಗಿದೆ, ಬನ್ನಿ ನಮ್ಮನ್ನ ಭೇಟಿ ಮಾಡಿ ಅಂತ ಹೇಳಿ ಇದು ಮಾಡೋದು. ಆವಾಗ ಅವರಿಗೋಸ್ಕರನೇ ನಾನು 2 ಸ್ಪೆಷಲಾಗಿ ರೆಡಿ ಮಾಡ್ಕೊಂಡೋಗಿ ಅವರನ್ನು ಮೀಟ್ ಆದೆ. ತುಂಬ ಖುಷಿ ಆಯಿತು. ಅವರಿಗೆಲ್ಲ ಒಂದು
ಆರ್ಟ್ ನೋಡಿ ತುಂಬ ಖುಷಿ ಆಯಿತು. KSRTC MD ಅವರು ಕೂಡ ಸಹ ನಮಗೆ ಒಂದು ಓಲ್ಡ್ ಗಾಡಿ ಸಹ ಕೊಡ್ತೆ, ಬಸ್ ಸಹ ಕೊಡ್ತೆ ಅಂತ ಹೇಳಿದರು. ನೀವು ಒಂದು ಕ್ಲಾಸ್ ರೂಮ್ ನಿಮ್ಮ ಕಲ್ಪನೆಯಲ್ಲಿ ಕ್ರಿಯೇಟ್ ಮಾಡ್ಕೊಳ್ಳಿ ಅಂತ ಹೇಳಿ. ಆಮೇಲೆ ಅದನ್ನ ನಾವು ತುಂಬ ರೀತಿಯಲ್ಲಿ ಸ್ವಾಗತ ಮಾಡಿ ಅದನ್ನ ಚಂದ ರೀತಿ ಮಾಡಬೇಕಂತ ಅನ್ಕೊಂಡಿದ್ವಿ. ಹಾಗೆ ಸಹ ನಮ್ಮ ಸಚಿವರು ಕೂಡ ನಮ್ಮ ಕಟ್ಟಡಗಳ ಬೇಡಿಕೆಗಳನ್ನ, ಶಾಲೆಯ ಕಟ್ಟಡಗಳ ಬೇಡಿಕೆ ಕೇಳ್ಕೊಂಡಾಗ ತುಂಬ ಸಕಾರಾತ್ಮಕವಾಗಿ ಸ್ಪಂದಿಸಿದ್ರು, ಭರವಸೆಗಳನ್ನು ಕೊಟ್ಟಿದ್ರು. ಪ್ರಶಾಂತ್ಗೂ ಸರ್ಕಾರಿ ಬಸ್ ಪಂಡಾಂಡ್ ಅವೇ ಕಾರಣಗೂ ಸರ್ಕಾರಿ ಬಸ್ಲಿನ ಮಾದರಿಡು ತಯಾರು ಮಾಡ್ತಿದ್ದೀರ. ಪ್ರಶಾಂತನ ಈ ಸಂಗತಿ ಗೊತ್ತಾದ ಸಾರಿಗೆ ಮಂತ್ರಿ ಲಕ್ಷ್ಮಣ್ ಸವೇದಿ ಲಿಪುಡಾದಿರ. ಅರೆಗೂ ವಿಶೇಷವಾದ ತಯಾರು ಮಲ್ತದಿನ ಐರಾವತ ಬಸ್ ಮಾದರಿನ ಹುಡುಗಿರೆ ಆದ ಕೊಡ್ತೀರ. ಪ್ರಶಾಂತ್ ಆಚಾರ್ಯನ ಕೈಚಾತುರ್ಪುಗು ಮೆಚ್ಚಿನ ಸಾರಿಗೆ ಮಂತ್ರಿಯರು ಸರ್ಕಾರಿ ಬಸ್ ಒಂಜಿನ ಧರ್ಮಗೂ ಒದಗಾವಣಂದು ಬಂತೀರ. ಆ ಬಸ್ನ ಸ್ಮಾರ್ಟ್ ಸ್ಕೂಲ್ ಮಲ್ತದ ಹಳ್ಳಿದ ಜೋಕ್ಲೆಗ್ ಧರ್ಮಗೂ ಬರ ಒದಗಾವನ ಮಲ್ಲ ಆಸೆನ ಪ್ರಶಾಂತಿರ್ನ ಇಲ್ಲಲ್ದಕ್ಲೂ ದೇವಂದಿರ. ಇತ್ತೆ ಕೊಡೋರೇನಿತ ಮಲ್ಲ ಸುದ್ದಿಲು. ಕುಡ್ಲಡ್ ವಿಶ್ವ ಪೊಲೀಸ್ ಹುತಾತ್ಮ ದಿನಾಚರಣೆ. ಪೊಲೀಸ್ ಕಮಿಷನರೇಟ್ ಬೊಕ್ಕ ಜಿಲ್ಲಾ ಪೊಲೀಸ್ ಇಲಾಖೆದ ಒಟ್ಟು ಸೇರಿಗೆಡ್ ಕರೆದು ಪೋಯಿನ ಪೊಲೀಸರಿಗೂ ಮರ್ಯಾದೆ ಸಂದಾಯಿತ. ದೇವರನ ಪಾದ ಸೇರ್ನ ತುಳುನಾಡ ಧರ್ಮರಾಯ್ ಜಯಾಸಿ ಸುವರ್ಣೇರು. ಭಾರತ್ ಬ್ಯಾಂಕ್ದ ಮಾಜಿ ಗುರ್ಕಾರ್ಯರು, ಕುದ್ರೋಳಿ ಕ್ಷೇತ್ರಾಭಿವೃದ್ಧಿ ಸಮಿತಿ ಗುರ್ಕಾರ್ಯರು ನನವಂಜನೆಂಪು. ಕೊರೋನಾ ಪೋಡಿಗೆದ ಪೊರ್ತುಡ್ಲ ಪಿರಜಾರಂದೆ ಜನಸೇವೆ ಮಲ್ತಿನ ಡಾಕ್ಟರ್ ಸತೀಶ್ ಕಲ್ಲಿಮಾರ್ ಬೊಕ್ಕ ಡಾಕ್ಟರ್ ದೇವದಾಸ್ ಶೆಣಾಯಿರೆಗೂ ಸಂಘ ಸಂಸ್ಥೆಲೆದು ಮರ್ಯಾದೆ. ನಮ್ಮ ಕುಡ್ಲ ಸಂಸ್ಥೆಡ್ದು 4ನೇ ದಿನದ ದಸರಾ ವೈಭವ ಕಾರ್ಯಕ್ರಮ ಉದಿಪನ. ಕೊರೋನಾ ಕಷ್ಟ ನಷ್ಟ ಎಪ್ಪೊಗ್ಲ ಮದಪಂದಿ 2020 ವರ್ಷ. ಇಡೆಗ್ ಇನಿತ ನಮ್ಮ ಕುಡ್ಲ ತುಳುವಾರ್ತೆಲ ಮುಗಿಂಡು ಸೊಲ್ಮೆಲು.